ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಅಂಡ್ ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್, ಫೋಕ್ಸ್ ವ್ಯಾಗನ್, ಮಂಗಳೂರು. ಇದೀಗ ಸುದ್ದಿಯ ವಿವರ. ಪಾಳು ಬಿದ್ದಂತಿರುವ ಮನೆಯಲ್ಲಿ ಆಕೆಯದ್ದು ಒಂಟಿ ಜೀವನ. ದಿನದ ತುತ್ತಿಗೂ ನಿತ್ಯದ ಪರದಾಟ. ನಗರದ ಮಧ್ಯಭಾಗದಲ್ಲೇ ಇದ್ರೂ ಯಾರೊಬ್ಬರ ಸಹಾಯವೂ ದೊರಕುತ್ತಿಲ್ಲ. ಸರ್ಕಾರದ ಸವಲತ್ತು ಅಷ್ಟೇ ಈ ತಾಯಿಯ ಕೈಗೆ ಎಟಕುತ್ತಿಲ್ಲ. ಅಷ್ಟೊಂದು ಶೋಚನೀಯವಾಗಿ ಬದುಕುವ ಈ ಮಹಿಳೆಯ ಕತೆ ಕೇಳಿದ್ರೆ ಕಣ್ಣೀರು ತರಿಸುವಂತಿದೆ. ಹೌದು, ಯಾವಾಗ ಬೀಳುತ್ತು ಅನ್ನುವ ಸ್ಥಿತಿಯಲ್ಲಿರುವ ಮನೆ. ಆ ಮನೆಯಲ್ಲಿಯೇ ಜೀವನ ಸಾಗಿಸಿಕೊಳ್ಳುತ್ತಿರುವ ಹಿರಿಯ ಜೀವ. ಇವರ ಹೆಸರು ಯಶೋಧ. ಕಳೆದ 60 ವರ್ಷಗಳಿಂದ ಈ ಮನೆಯಲ್ಲಿಯೇ ಜೀವನ ಸಾಗಿಸಿಕೊಳ್ಳುತ್ತಿದ್ದಾರೆ. ತನ್ನ ತಾಯಿ ಮೃತಪಟ್ಟ ಬಳಿಕ 10 ವರ್ಷಗಳಿಂದ ಒಬ್ಬಂಟಿ ಜೀವನ ನಡೆಸುತ್ತಿದ್ದಾರೆ. ಅಂದ ಹಾಗೆ ಇವರು ಇರೋದು ಮಂಗಳೂರಿನ ಹೃದಯ ಭಾಗವಾದ ಕದ್ರಿಯ ಶೋಭಾಗ್ನ 5ನೇ ಕ್ರಾಸ್ನಲ್ಲೇ. ಮಣ್ಣಿನಲ್ಲಿ ನಿರ್ಮಾಣಗೊಂಡಿರುವ ಈ ಮನೆಯ ಗೋಡೆಗಳು ಈಗಾಗಲೇ ಬಿದ್ದು ಹೋಗಿವೆ. ಪಕ್ಕಾಸು ಹಾಗೂ ಬಾಗಿಲು ಕೂಡ ಮುರಿದು ಹೋಗಿದೆ. ಹಾವು ಬರುತ್ತೆ ಎಂಬ ಭಯದಿಂದ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆಯಿಲ್ಲ. ಮಾತ್ರವಲ್ಲದೆ ಮನೆಯ ಸುತ್ತಲೂ ಪೊದೆ ಆವರಿಸಿಕೊಂಡಿದೆ. ಮನೆಯ ಪಕ್ಕದಲ್ಲೇ ಬಾವಿಯಿದ್ದು ಮಳೆ ನೀರು ತುಂಬಿ ಮನೆಗೆ ಬಂದು ಬಿಡುತ್ತೆ ಎಂಬ ಭಯ ಇವರಲ್ಲಿ ಕಾಡುತ್ತಲೇ ಇದೆ. ಮನೆಯು ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ಯಾವಾಗ ಬೀಳುತ್ತು ಎನ್ನುವ ಆತಂಕದಲ್ಲಿ ಯಶೋಧ ಅವರು ಕಾಲ ಕಳೆಯುವಂತಾಗಿದೆ. ದಿನಕ್ಕೆ ಒಂದು ಊಟ, ಅದಕ್ಕೂ ದೇಗುಲವೇ ಗತಿ. ಯಶೋಧ ಅವರು ಕಳೆದ ಹಲವಾರು ವರ್ಷಗಳಿಂದ ಕದ್ರಿ ದೇವಸ್ಥಾನದಲ್ಲಿ ಒಂದೊತ್ತಿನ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ದಿನ ಕಳೆಯುತ್ತಾ ಬಂದಿದ್ದಾರೆ. ಮತ್ತೊಂದು ಊಟಕ್ಕೆ ಮತ್ತದೇ ಮರುದಿನದ ಅನ್ನ ಪ್ರಸಾದಕ್ಕೆ ಕಾಯಬೇಕು. ಮನೆಯಲ್ಲೂ ಊಟದ ವ್ಯವಸ್ಥೆ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯವೂ ಇಲ್ಲ. ಯಾಕೆಂದ್ರೆ ಹಣಕಾಸಿನ ಕೊರತೆ ಕಾಡುತ್ತಿದೆ. ಮನೆಯಲ್ಲಿರುವ ಗ್ಯಾಸ್ ಅನ್ನ ಕಳೆದ 1 ವರ್ಷದಿಂದ ಇತಿಮಿತಿಯಲ್ಲಿ ಕೇವಲ ಬಿಸಿ ನೀರು ಕಾಯಿಸಲಷ್ಟೇ ಬಳಸುತ್ತಾರೆ. ಇವರಿಗೆ ಸರ್ಕಾರದ ಗೃಹಲಕ್ಷ್ಮಿ ಹೊರತು ಬೇರೆ ಯಾವುದೇ ಸವಲತ್ತು ಸಿಗುತ್ತಿಲ್ಲ. ಅದು ಬರುವುದೇನು ತಡವಾದ್ರೆ ಮತ್ತಷ್ಟು ಸಂಕಷ್ಟ ಅನುಭವಿಸಬೇಕಾಗ್ತದೆ. ಇಲ್ಲಿ ಪರಿಸ್ಥಿತಿ ನನಗೆ ಸರ್ಕಾರದ ಸವಲತ್ತು ಸಿಕ್ಕುದಿಲ್ಲ. ಗೃಹಲಕ್ಷ್ಮಿ ಸಹ ಹೋದ ತಿಂಗಳಿಂದ ಬರುವುದಿಲ್ಲ. ಮತ್ತೆ ತುಂಬ ಕಷ್ಟದಲ್ಲಿದ್ದೇನೆ ನಾನು. ಒಂದು ಹೊತ್ತು ಊಟಕ್ಕೆ ಸಹ ಮಂಜುನಾಥ ದೇವಸ್ಥಾನದ ಮಧ್ಯಾಹ್ನದ ಹೊತ್ತು ಊಟ ಮಾಡಿ ಬರುವುದು, ಮತ್ತೆ ಇಲ್ಲ, ಮಾಡುವುದಿಲ್ಲ, ಮಾಡಲಿಕ್ಕೆ ಇಲ್ಲ. ಏನು ನನ್ನ ಹತ್ರ ಹಣ ದುಂಬು ಅಮ್ಮನ ಒಟ್ಟಿಗಿತ್ತೆ, ಅಮ್ಮಲ ಯಾನ ಒಟ್ಟಿಗಿತ್ತ ಇಂಕು ಇತ್ತ ಅಮ್ಮ ತೀರ್ಪೋಯ್ಬೇಕು ಯಾನ ಒಟ್ಟಿಗೆ ಅಂಚ ಇಂಕು ರಡ್ಡು ವನಸ ಬೇಲ ಮಾಡ್ತಾರೆ ಪುರ ಹಾಕುದು. ರಡ್ಡು ವನಸಿಗೆ ಕದ್ದಿರ ದೇವಸ್ಥಾನ ನೋಡ್ಬೋದು. ವನಸ್ ಮಂತದ್ದು ಬರ್ತದೆ ಮುದು ಜಕ್ವೆ. ನೋಡಿದ್ರಲ್ಲ, ಮಂಗಳೂರು ನಗರದಲ್ಲಿ ಶೋಚನೀಯ ಸ್ಥಿತಿಯಲ್ಲಿ ಜೀವನ ಸಾಗಿಸಿಕೊಳ್ಳುತ್ತಿರುವ ಯಶೋಧ ಅವರ ಸಂಕಷ್ಟದ ಕಥೆ. ಯಶೋಧ ಅವರಿಗೆ ಸರ್ಕಾರ, ಸಂಘ ಸಂಸ್ಥೆಗಳ ನೆರವು ಅಗತ್ಯವಾಗಿ ಬೇಕಾಗಿದೆ. ಇದಕ್ಕೆ ಜನಪ್ರತಿನಿಧಿಗಳು ಗಮನ ಹರಿಸಬೇಕಾಗಿದೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು. ಸೃಜನಶೀಲತೆ, ದೀರ್ಘಕಾಲಿಕ ಬಾಂಧವ್ಯ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರಿಯಬೇಕೆಂದು ರೋಬೋಸಾಫ್ಟ್ ಸಂಸ್ಥೆಗಳ ಸ್ಥಾಪಕ ರೋಹಿತ್ ಭಟ್ ತಿಳಿಸಿದರು. ಅವರು ನಿಟ್ಟೆ ಮಹಲಿಂಗ ಅಡ್ಯಂತಾಯ ಸ್ಮಾರಕ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಡೆದ 17ನೇ ಪದವಿ ಪ್ರದಾನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಜೀವನವು ದೀರ್ಘಕಾಲಿಕ ಮ್ಯಾರಥಾನ್ ಆಗಿದ್ದು 100 ಮೀಟರ್ನ ಓಟವಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಿರಂತರ ಪ್ರಯತ್ನ ಮತ್ತು ಉದ್ದೇಶಪೂರ್ವಕ ಜೀವನದಿಂದ ಪ್ರೇರಿತವಾದ ದೀರ್ಘಕಾಲಿಕ ಗುರಿಗಳತ್ತ ಗಮನ ಹರಿಸುವಂತೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. It was a fledgling college, and to see all the infrastructure today being built in the college. Okay, you have earned your graduation. You are an engineer. Okay, we engineers are supposed to be creators. Okay, engineers are not just supposed to chase after job. Okay, engineers are supposed to be dreamers. And you have heard of so many
creators and dreamers before you. Okay, so don't just restrict yourself to being an engineer. ನಿಟ್ಟೆ ತಾಂತ್ರಿಕ ಮಹಾವಿದ್ಯಾಲಯದ ಮಾಜಿ ಪ್ರಾಂಶುಪಾಲ ಹಾಗೂ ಗವರ್ನಿಂಗ್ ಕೌನ್ಸಿಲ್ನ ಸದಸ್ಯ ಗೌರವ ಅತಿಥಿಯಾಗಿ ಭಾಗವಹಿಸಿದ್ದ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ತಾಂತ್ರಿಕ ಶಿಕ್ಷಣ ವಿಭಾಗದ ಉಪಾಧ್ಯಕ್ಷರಾದ ಡಾಕ್ಟರ್ ಗೋಪಾಲ ಮೊಘೆರಾಯ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. Now you can't live on excuses. The teachers are very good. They might blame you, but they always accept your excuses. But now you are getting the world. You should not have any excuses. If you go with show your ring that my ring has got 19% purity, teacher will appreciate. But the industry will ask you, what is that 1% impurity is? That is the challenge you have to take. When he said that whether we are going to lose a job, no, I'm very sure you are not going to lose a job. But these jobs will be taken by the people who adapt very fast and get yourself trained in the AI. ನಿಟ್ಟೆ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಹಾಗೂ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. He has not passed in chemistry examination. The registrar said 1 in million chance a mistake may happen. Next morning, my father called me back and he told me that you got 79% in chemistry and the university wants to express their apology for the mistake they have done. I came to Bangalore and I worked for a small company. What I am trying to tell you, as Rohit just now said, life is a very difficult process. All of us dream like becoming like Rohit, a millionaire, a very successful entrepreneur. But beyond that, you must understand, life is little different than that. What you make about your life, that's much more important. ವಿಟಿಯು ಸ್ಕೀಮ್ ಪರೀಕ್ಷೆ ನಿಯಂತ್ರಕ ಡಾಕ್ಟರ್ ಶ್ರೀನಿವಾಸ ರಾವ್ ಬಿಆರ್ ಅವರು ಪದವಿ ಪ್ರದಾನ ಸಮಾರಂಭದ ಮೆರವಣಿಗೆಯನ್ನ ಮುನ್ನಡೆಸಿದ್ರು. ಶೈಕ್ಷಣಿಕ ಸಾಧನೆಗಿದ್ದ ವಿದ್ಯಾರ್ಥಿಗಳಿಗೆ ಚಿನ್ನ ಮತ್ತು ಬೆಳ್ಳಿಯ ಪದಕವನ್ನ ನೀಡಿ ಗೌರವಿಸಿದ್ರು. And silver medal goes to Nikhil. And electronics engineering, the second prize, silver medal is backed by 2025ನೇ ಸಾಲಿನ ಬಿಇ ಪದವೀಧರರಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಿಷನ್ ಲರ್ನಿಂಗ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಎಸ್ಸಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ವೇದಿಕೆಯಲ್ಲಿ ನಿಟ್ಟೆ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯ ಆಫ್ ಕ್ಯಾಂಪಸ್ ಸೆಂಟರ್ನ ಕ್ಯಾಂಪಸ್ ಮೇಂಟೆನೆನ್ಸ್ ಡೆವಲಪ್ಮೆಂಟ್ ನಿರ್ದೇಶಕ ಯೋಗೀಶ್ ಹೆಗ್ಡೆ, ಕರಿಕ್ಯುಲಂ ಡೆವಲಪ್ಮೆಂಟ್ ವಿಭಾಗದ ನಿರ್ದೇಶಕ ಡಾಕ್ಟರ್ ಕೆ ರಾಜೇಶ್ ಶೆಟ್ಟಿ, ನಿಟ್ಟೆ ತಾಂತ್ರಿಕ ಕಾಲೇಜಿನ ಉಪಪ್ರಾಂಶುಪಾಲರಾದ ಡಾಕ್ಟರ್ ನಾಗೇಶ್ ಪ್ರಭು, ಕ್ಯಾಂಪಸ್ನ ಉಪಕುಲ ಸಚಿವೆ ಡಾಕ್ಟರ್ ರೇಖಾ ಭಂಡಾರ್ಕರ್, ನಿಟ್ಟೆ ತಾಂತ್ರಿಕ ಕಾಲೇಜಿನ ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಇಂಟರಾಕ್ಷನ್ ನಿರ್ದೇಶಕ ಡಾಕ್ಟರ್ ಪರಮೇಶ್ವರ, ರೆಸಿಡೆಂಟ್ ಇಂಜಿನಿಯರ್ ಡಾಕ್ಟರ್ ಶ್ರೀನಾಥ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ನಿಟ್ಟೆ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ನಿರಂಜನ್ ಎನ್ ಜಿಪ್ಲೋಂಕರ್ ಅತಿಥಿಗಳನ್ನು ಪರಿಚಯಿಸಿ ಸ್ವಾಗತಿಸಿದರು. ಡೀನ್ ಅಕಾಡೆಮಿಕ್ಸ್ ಡಾಕ್ಟರ್ ಐಆರ್ ಮಿಥಂತಾಯ ಚಿನ್ನ ಹಾಗೂ ಬೆಳ್ಳಿಯ ಪದಕ ಗಳಿಸಿದ ವಿದ್ಯಾರ್ಥಿಗಳ ಹೆಸರುಗಳನ್ನು ವಾಚಿಸಿದರು. ಡೀನ್ ಡಾಕ್ಟರ್ ನರಸಿಂಹ ಬೈಲಕೇರಿ ಕಾರ್ಯಕ್ರಮ ಸಂಯೋಜಿಸಿದ್ರು. ಸಹಾಯಕ ಪರೀಕ್ಷಾ ನಿಯಂತ್ರಕ ಡಾಕ್ಟರ್ ವೆಂಕಟೇಶ್ ಕಾಮತ್ ವಂದಿಸಿದ್ರು. ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಅನುಷಾ ಆರ್ ಶರತ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. ರಾಜ್ಯದಲ್ಲಿ ವರ್ಷಕ್ಕೆ 2,000 ಸರ್ಕಾರಿ ಶಾಲೆಗಳು ಮುಚ್ಚುವ ಸ್ಥಿತಿಯಲ್ಲಿದೆ ಅನ್ನುವುದು ಬೇಸರದ ಸಂಗತಿ. ಅನುದಾನಿತ ಶಾಲೆಗಳು ಮಲತಾಯಿ ಧೋರಣೆಗೆ ಸಿಲುಕಿರುವ ಬಡ ಮಕ್ಕಳ ಶಾಲೆ. ನಮ್ಮೂರಿಗೆ ಶಿಕ್ಷಣ ನೀಡುವ ಉದ್ದೇಶಕ್ಕೆ ಅನುದಾನಿತ ಶಾಲೆಗಳು ಪ್ರಾರಂಭವಾಗಿದೆ. 48,000 ಸರ್ಕಾರ ಶಾಲೆಗಳ ಜೊತೆ 2,400 ಅನುದಾನಿತ ಶಾಲೆಗಳನ್ನು ಸರ್ಕಾರವೇ ನಡೆಸಲಿ ಎನ್ನುವುದು ನಮ್ಮ ಬಹುಕಾಲದ ಬೇಡಿಕೆ ಎಂದು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು.
ಅವರು ಉಡುಪಿ ಯಕ್ಷಗಾನ ಕಲಾರಂಗದ ಐವೈಸಿ ಸಭಾಂಗಣದಲ್ಲಿ ಆಯೋಜಿಸಲಾದ ಹೆಗ್ಗುಂಜಿ ರಾಜು ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಇವರ ನೇತೃತ್ವದಲ್ಲಿ ಉಡುಪಿ ಜಿಲ್ಲಾ ಅನುದಾನಿತ ಶಾಲಾ ಸಂಘ ಇವರ ಸಹಕಾರದೊಂದಿಗೆ ಉಡುಪಿ ಜಿಲ್ಲೆಯ 200 ಅನುದಾನಿತ ಶಾಲೆಗಳ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ 20,000 ಜೊತೆ ಉಚಿತ ಶಾಲಾ ಸಮವಸ್ತ್ರಗಳ ವಿತರಣೆ ಹಾಗೂ ಹೆಗ್ಗುಂಜಿ ರಾಜು ಶೆಟ್ಟಿ ವಿದ್ಯಾಪೋಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ನಾವು ಜನಪ್ರತಿನಿಧಿಗಳು ಸರ್ಕಾರದ ಅನುದಾನ ಕಾರ್ಯಕ್ರಮ ಯೋಜನೆಗಳನ್ನು ಉದ್ಘಾಟನೆ ಮಾಡುವವರು. ಆದರೆ ಯಾವ ಅಪೇಕ್ಷೆ ಇಲ್ಲದೆ ಮಕ್ಕಳಿಗೆ ಗುಣಮಟ್ಟದ ಉಚಿತ ಸಮವಸ್ತ್ರ ನೀಡುವ ಡಾಕ್ಟರ್ ಎಚ್.ಎಸ್. ಶೆಟ್ಟಿಯವರು ರಾಜ್ಯಕ್ಕೆ ಮಾದರಿ ಎಂದರು. ಮೆರಿಟ್ ಮತ್ತು ರೋಸ್ಟರ್ ಅಂತ ಬಂದ್ಬಿಟ್ಟಿದೆ. ಹಾಗಾಗಿ ಜೀವನದಲ್ಲಿ ಯಾವ್ದಾದ್ರು ಒಬ್ಬ ರಾಜಕಾರಣಿ, ಒಬ್ಬ ಮಂತ್ರಿ ತನ್ನ ಅಧಿಕಾರವನ್ನು ಬಳಸಿಕೊಂಡು ಯಾರಿಗಾದ್ರೂ ಒಂದು ಸರ್ಕಾರಿ ಕೆಲಸ ಕೊಡ್ತೇನೆ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ ಅನ್ನುವಂಥ ವ್ಯವಸ್ಥೆಗಳ ನಡುವೆ ನಾವಿದ್ದಾಗ ಇಡೀ ಕರ್ನಾಟಕ ರಾಜ್ಯದ 6.5 ಕೋಟಿ ಜನಸಂಖ್ಯೆಯಲ್ಲಿ ನಮಗಿರುವಂತಹ ಆರ್ಥಿಕ ವ್ಯವಸ್ಥೆಯ ಒಟ್ಟು ಯೋಚನೆ ಮಾಡಿದ್ರೆ 1% ಸರ್ಕಾರಿ ಹುದ್ದೆಯನ್ನು ಸೃಷ್ಟಿಸಬಹುದು ಮತ್ತು ಕೊಡಬಹುದು. ಅಂದ್ರೆ 6.5 ಕೋಟಿ ಜನಸಂಖ್ಯೆಯಲ್ಲಿ 6.5 ಲಕ್ಷ ಹುದ್ದೆಗಳನ್ನು ನಾವು ಸೃಷ್ಟಿಸಬಹುದು ಮತ್ತು ಕೊಡಬಹುದು. ಅಷ್ಟೇ ನಮಗಿರುವಂತಹ ಆರ್ಥಿಕ ವ್ಯವಸ್ಥೆಗಳು ನಮ್ಮ ಬಜೆಟ್ ಇರುವುದು. ಉಳಿದ 99% ಜನರಿಗೆ ಯಾವ್ದಾದ್ರೂ ಖಾಸಗಿ ಉದ್ಯೋಗ ಅಥವಾ ಸ್ವಂತ ಕಾಲ ಮೇಲೆ ಬದುಕನ್ನು ಕಟ್ಟಿಕೊಳ್ಬೇಕಾದಂತ ಅನಿವಾರ್ಯತೆ ಇದ್ದಾಗ ಈ ಶಿಕ್ಷಣ ನೀತಿ ಒಬ್ಬ ವ್ಯಕ್ತಿಯನ್ನ ಶಕ್ತಿಯಾಗಿ ರೂಪಿಸಲಿಕ್ಕೆ ಏನೆಲ್ಲ ಯೋಚನೆ ಮಾಡಬೇಕು ಅದನ್ನೆಲ್ಲವನ್ನ ಹೊಸ ಶಿಕ್ಷಣ ನೀತಿಯಲ್ಲಿ ಅಳವಡಿಸಿಕೊಳ್ಳಲಾಗಿತ್ತು ನನ್ನ ಅನುಭವದ ಪ್ರಕಾರ. ದುರಾದೃಷ್ಟಕ್ಕೆ ನಾನೇ ವಿರೋಧ ಪಕ್ಷ ನಾಯಕನಾಗಿದ್ದಾಗ 6.5 ಗಂಟೆಗಳ ಕಾಲ ಚರ್ಚೆ ಮಾಡುವ 6.5 ರಿಂದ 7.5 ಗಂಟೆಗಳ ಕಾಲ ಚರ್ಚೆ ಆಯಿತು. ಕಾರ್ಯಕ್ರಮದಲ್ಲಿ ಹೆಗ್ಗುಂಜಿ ರಾಜು ಶೆಟ್ಟಿ ಟ್ರಸ್ಟ್ ಪ್ರವರ್ತಕ ಡಾಕ್ಟರ್ ಎಚ್.ಎಸ್. ಶೆಟ್ಟಿ ಅವರು ಪ್ರಸ್ತಾವನೆ ಮಾತುಗಳನ್ನಾಡಿ ಸುಮಾರು 17 ವರ್ಷದ ಹಿಂದೆ 500 ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡುವ ಮೂಲಕ ಆರಂಭವಾದ ಈ ಕಾರ್ಯ ಇಂದಿಗೂ ಮುಂದುವರೆದಿದೆ. ಉತ್ತಮ ಕಾರ್ಯ ಮಾಡುವಾಗ ಸರ್ಕಾರ ಸಹಕಾರ ನೀಡುತ್ತಿಲ್ಲ ಎನ್ನುವ ಬೇಸರವಿದೆ. ಉತ್ತಮ ಕಾರ್ಯಕ್ರಮಗಳಿಗೆ ಸರ್ಕಾರ ಬೆನ್ನೆಲುಬಾಗಬೇಕು. ಆದರೆ ಸರ್ಕಾರ ಅಸಡ್ಡೆ ಬೇಸರ ತರಿಸಿದೆ ಎಂದು ಹೇಳಿದರು. ಆದರೆ ಇವತ್ತು ನಮ್ಮಲ್ಲಿ 1,100 ಮಿಲಿಯನ್ ಜನರು ಲಿಟರೇಟ್ಸ್ ಇದ್ದಾರೆ. ಇದು ಬರೀ ಸರ್ಕಾರದಿಂದ ಮಾತ್ರ ಆದದ್ದಲ್ಲ, ನಮ್ಮಂಥವರು ನಿಮ್ಮಂಥವರು ಎಲ್ಲ ಸೇರಿ ಮಾಡಿದ್ದು. ಅನುದಾನಿತ ಶಾಲೆಯನ್ನು ನೋಡಿದರೆ ನಿಜವಾಗಿ ನಮಗೆ ಬೇಜಾರಾಗುತ್ತೆ. ಯಾಕೆ ಬೇಜಾರಾಗುತ್ತೆ ಅಂತ ಹೇಳಿದ್ರೆ, ಕ್ಲೋಸ್ ಆಗ್ತಾ ಇದೆ. 15-20 ವರ್ಷದಿಂದ ಟೀಚರ್ಸ್ ಅನ್ನು ಅಪಾಯಿಂಟ್ ಮಾಡ್ತಾನೆ ಇಲ್ಲ. ಆ ಮಕ್ಕಳನ್ನ ಆ ಶಾಲೆಯನ್ನು ಅಸ್ಪೃಶ್ಯರಾಗಿ ಕೊಂಡ್ಕೊಳ್ತಾ ಇದ್ದಾರೆ. ಇದು ಒಂದು ದುಃಖದಾಯಕವಾದ ವಿಚಾರ. ಆದರೆ ನಾನು ನೋಡ್ತಾ ಇದ್ದೇನೆ, ಈ ಅನುದಾನಿತ ಶಾಲೆಯವರು ಹೋರಾಟ ಮಾಡುವುದಿಲ್ಲ ತಮ್ಮ ಹಕ್ಕಿಗೋಸ್ಕರ. ಕಾನೂನಲ್ಲಿ ಒಂದು ಶಬ್ದ ಇದೆ, ಬಹಳ ಸುಂದರವಾದ ಶಬ್ದ, ಎಸ್ಟೋಪಲ್ ಆಫ್ ಪ್ರಾಮಿಸ್ ಅಂತ. ಯಾರಾದರೂ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ, ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಪ್ರಾಮಿಸ್ ಮಾಡಿದ್ರೆ, ಭರವಸೆ ಮಾಡಿದ್ರೆ, ಭರವಸೆಯನ್ನು ನಾವು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ನಿವೃತ್ತ ಶಿಕ್ಷಕಿ ಇಂದಿರಾ ಹಾಲಂಬಿ ಅವರಿಗೆ ಹೆಗ್ಗುಂಜಿ ರಾಜು ಶೆಟ್ಟಿ ವಿದ್ಯಾಪೋಷಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅನುದಾನಿತ ಶಾಲೆಯ ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ 20,000 ಜೊತೆ ಸಮವಸ್ತ್ರ ವಿತರಿಸಲಾಯಿತು. ಇವತ್ತು ನಮಗನಿಸುವುದು ಶಾಲೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ಕೊಡ್ತಾ ಇದ್ದಾರೆ. ಬಹುಶಃ ಇದೊಂದು ಧಾರ್ಮಿಕ ನೆಲೆಗಟ್ಟಿನಲ್ಲಿ ನಾವು ಯೋಚನೆ ಮಾಡುವುದಾದರೆ ಇದೊಂದು ವಸ್ತ್ರದಾನದ ಪ್ರಕ್ರಿಯೆ. ಭವಿಷ್ಯಕ್ಕೆ ಆಶೀರ್ವಾದ ಆಗುತ್ತದೆ. ಎಚ್.ಎಸ್. ಶೆಟ್ಟಿ ಅವರಿಗೆ ಅಭಿನಂದನೆ ಆಗ್ತದೆ. ಅದ್ದೂರಿಯ ಚಪ್ಪಾಳಿಯೊಂದಿಗೆ. ಇತ್ತೀಚೆಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ 5ನೇ ಘಟಿಕೋತ್ಸವದಲ್ಲಿ ಗೌರವ ಡಾಕ್ಟರೇಟ್ ಸ್ವೀಕರಿಸಿದ ಡಾಕ್ಟರ್ ಎಚ್.ಎಸ್. ಶೆಟ್ಟಿ ಅವರನ್ನ ಕಲಾರಂಗದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಹಾಲಾಡಿ ರಾಜು ಶೆಟ್ಟಿ ಸರ್ಕಾರ ಶಾಲೆಯ ವಿದ್ಯಾರ್ಥಿ ಶ್ರೀರಾಮ್ ಸಾಧನೆಗೆ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ಅದು ಯಾವುದು ಅಂದ್ರೆ ದಾನ, ಭೋಗ ಮತ್ತು ನಾಶ. ದೇವರು ಕೊಟ್ಟ ಸಂಪತ್ತು ಮೊದಲನೇದಾಗಿ ದಾನ ಮಾಡಬೇಕಂತೆ, ಅಲ್ಲದಿದ್ರೆ ತಾನು ಅನುಭವಿಸಬೇಕಂತೆ, ಅದು ಅಲ್ಲದೇ ಇದ್ರೆ ಆ ಸಂಪತ್ತು ನಾಶವಾಗಿ ಹೋಗ್ತದೆ ಅಂತ ಸುಭಾಷಿತಕಾರ ಹೇಳುತ್ತಾನೆ. ಹಾಗಾಗಿ ಆ ಸಂಪತ್ತಿನ ಸದ್ವಿನಿಯೋಗಕ್ಕೆ ಮೊದಲ ದಾರಿ ದಾನವಾದರೆ ಅದನ್ನು ಎಚ್.ಎಸ್. ಶೆಟ್ಟಿ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಯ ಬದುಕು ಭವಿತವ್ಯ ಉಜ್ವಲವಾಗಲಿ ಎನ್ನುವ ಹಾರೈಕೆಯೊಂದಿಗೆ ಅವರು ಈ ವೇದಿಕೆಯಿಂದ ಬೀಳಿಕೊಡುತ್ತಾ ಇದ್ದೇವೆ. ಹಾಗೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಕೊಡಗು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಅಶೋಕ್ ಎಸ್. ಆಲೂರು ಶುಭಾಂಶನೆಗೆ ಇದ್ರು. ವೇದಿಕೆಯಲ್ಲಿ ಯಕ್ಷಗಾನ ಕಲಾ ಕೇಂದ್ರದ ಕಾರ್ಯದರ್ಶಿ ಮುರಳಿ ಕಡೇಕರ್, ಉಡುಪಿ ಜಿಲ್ಲಾ ಅನುದಾನಿತ ಪ್ರೌಢಶಾಲೆಗಳ ನೌಕರರ ಸಂಘದ ಅಧ್ಯಕ್ಷ ಡಾ ಜಯಶೀಲ ಶೆಟ್ಟಿ, ಜಿಲ್ಲಾ ಅನುದಾನಿತ ಪ್ರಾಥಮಿಕ ಶಾಲಾ ಸಂಘದ ಅಧ್ಯಕ್ಷ ಕೆ. ಅರುಣ್ಕುಮಾರ್ ಶೆಟ್ಟಿ, ಹೆಗ್ಗುಂಜೆ ರಾಜು ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ನಾಗರಾಜ್ ಶೆಟ್ಟಿ ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.
ಬುದ್ಧಾರಾಧನೆ, ನಾಗಾರಾಧನೆ, ಯಕ್ಷಗಾನ ಸೇರಿದಂತೆ ತುಳುನಾಡಿನ ವೈಶಿಷ್ಟ್ಯತೆಗಳನ್ನು ವ್ಯವಸ್ಥಿತವಾಗಿ ದಾಖಲಿಸುವ ಕಾರ್ಯ ಆಗಬೇಕಾಗಿದ್ದು, ಇದಕ್ಕಾಗಿ ತುಳು ಅಕಾಡೆಮಿಯಿಂದ ದಾಖಲೀಕರಣ ಘಟಕ ಸ್ಥಾಪನೆ ಮಾಡುವ ಅವಶ್ಯಕತೆ ಇದೆ ಎಂದು ಹಿರಿಯ ಜಾನಪದ ವಿದ್ವಾಂಸ, ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯ ಡಾ ವೈಎನ್ ಶೆಟ್ಟಿ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಉರ್ವ ಸ್ಟೋರ್ನ ತುಳು ಭವನದಲ್ಲಿ ಜರುಗಿದ ರಮೇಶ್ ಮಂಜೇಶ್ವರ ನಿರ್ದೇಶನದ ಆಟಿತ ಭೂತಾರಾಧನೆ ಸಾಕ್ಷ್ಯಚಿತ್ರ ಬಿಡುಗಡೆ ಮತ್ತು ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ದೈವಾರಾಧನೆ ಹಿಂದೆ ಸರಳವಾಗಿತ್ತು, ಆದರೆ ಈಗ ಅದನ್ನು ಸಂಕೀರ್ಣಗೊಳಿಸಲಾಗಿದೆ ಎಂಬುದನ್ನು ಹಿರಿಯ ದೈವ ನರ್ತಕರು ಹೇಳುತ್ತಿದ್ದಾರೆ. ಅಲ್ಲದೆ ದೈವಾರಾಧನೆಯಲ್ಲಿ ಬದಲಾವಣೆಗಳಾಗುತ್ತಾ ಬಂದಿವೆ. ಪ್ರಬುದ್ಧ ತುಳು ಭಾಷೆಯನ್ನ ಪಾಡ್ದನ, ನುಡಿಗಟ್ಟು, ಮದಿಪು ಮೊದಲಾದವುಗಳಲ್ಲಿ ಮಾತ್ರ ಕಾಣಲು ಸಾಧ್ಯವಿದೆ. ಇಂತಹ ಮೂಲಗಳನ್ನ ಉಳಿಸಿಕೊಳ್ಳಬೇಕಾಗಿದೆ. ಈ ವಿಚಾರಗಳನ್ನ ಅಕಾಡೆಮಿಯಿಂದಲೇ ದಾಖಲೀಕರಣ ಮಾಡುವ ಜೊತೆಗೆ ಇತರರ ಬಳಿ ಇರುವ ದಾಖಲೆಗಳನ್ನ ಕೂಡ ಸಂಗ್ರಹಿಸುವ ಕೆಲಸವಾಗಬೇಕು ಎಂದು ಡಾ ವೈಎನ್ ಶೆಟ್ಟಿ ಹೇಳಿದರು. ಅವು ಪ್ರಾದೇಶಿಕವಾದಿತ್ತಿನ ವ್ಯತ್ಯಾಸ ಉಂಟು. ಎಂಕಲ್ನ ಬಡಕಾಯಿ ತುಳುನಾಡಿನ ಈ ಆಟಿದ ನೇಮ ನಡಪೂಚಿ ಪ್ರಾಯಶಃ ಒಂದು ವಿಶೇಷವಾದಿತ್ತಿನ ಸಂದರ್ಭ. ಕಾರಣ ಎಂಚಿನ ಬಂದಾಗ ಆಟಿ ತಿಂಗಳು 2 ನಕ್ಷತ್ರ ವಿಶೇಷವಾದ ಬರ್ಸ ಬರ್ಪುಣ. ಅವು ಪುಷ್ಯ ಬೊಕ್ಕ ಪುನರ್ವಸು ನಕ್ಷತ್ರ. ನೆಕ್ಸ್ಟ್ ಭಾರಿ ಬರ್ಸ ಬರ್ಪಣಂತಿನ ಮಾತೆರೆಗಳಿಗೆ ಗೊತ್ತಿತ್ತಿನ ನಕ್ಷತ್ರ. ಭೂಮಿ ಕುರಿದು ಬರ್ಪಣಂತಿನ ಸೀಕ್ ಸಂಕಡಲು ಒಂದೇನು ಮಾತ ತಡೆಪರೆಗೆ ಹೋಗ್ತಾರ ಈ ಆಟಿ ಕಳೆಂಜ ಅವಡು ಅಥವಾ ಮಾರಿ ದೇರ್ನಂಚಿನ ಅವಡು ಒಂದೇನು ಮಾತ ನಡಪ ಅಂದಿತ್ತೇರು ದೇಪನಾಗ ಇತ್ತೆಲ್ಲ ವೈಜ್ಞಾನಿಕವಾದ ವೈರಲ್ ಡಿಸೀಸ್ ಅದು ಉಂಟು. ಐಕಿ ಮರದಿಚ್ಚಿ ಇಂಚಿನ ಮಾನಸಿಕ ಚಿಕಿತ್ಸೆನ ಕೊರೊಂದಿತ್ತಿನ ಒಂಜಿ ಕಾಲ ಇತ್ತು. ಆಟಿತ ಭೂತಾರಾಧನೆ ನೇಮದ ಬಗ್ಗೆ ಅಭಿಪ್ರಾಯ ಮಂಡಿಸಿದ ಪೆರುವಾಯ್ 3 ದೈವಂಗಳು ದೈವಸ್ಥಾನದ ಗುರಿಕಾರ ಸುಬ್ರಹ್ಮಣ್ಯ ಭಟ್ ಕೇಚೆಯವರು ಆಟಿಯಲ್ಲಿ ಕೃಷಿ ಕೆಲಸ ಮುಗಿಯುವ ಕಷ್ಟದ ಕಾಲ, ಕಷ್ಟ ದೂರ ಮಾಡಲು ಬೆಳೆಯನ್ನ ಸಂರಕ್ಷಿಸಲು ಪಂಜುರ್ಲೆ ದೈವಕ್ಕೆ ಪ್ರಾರ್ಥನೆ ಮಾಡಲಾಗ್ತಾ ಇತ್ತು. ಪೆರುವಾಯಿಯಲ್ಲಿ ಆಟಿಯಲ್ಲಿ ನಡೆಯುವ ದೈವಾರಾಧನೆ ವಿಶಿಷ್ಟವಾಗಿದೆ ಎಂದು ಹೇಳಿದ್ರು. ಈ ಪೆರುವಾಯಿದ ಆಟಿದ ಮೆಚ್ಚಿದ ವಿಚಾರ ಪಂಡ ಇತ್ತೆ ಮಾತಿರ್ಲ ನಮ್ಮ ನೆಟ್ಟು ತುಯ್ಯರ್ನ ಕೆಳೆ ವಿಚಾರದಾನೆ ಬಂಡ ಕತೆಗೆ ಪಂಡ್ಪುಡು ಸುಮಾರು ವಿಚಾರಗಳುಂಡು. ಅಡೆ ಲಿಮಿಟೇಷನ್ ಮಣ್ಪುಡು ಪಂಡ್ಪುಡು ಅಭಿಪ್ರಾಯ ಎಲ್ಲ ಪಂಡು ಅದು ಏದು ಸಾಧ್ಯ ಆತ ತುಕ್ಕ ಇದು ನಮ್ಮ ಪೆರುವಾಯ ಗ್ರಾಮ ಪಂಡ್ಪಂಡು ವಿಟ್ಲ ಸೀಮೆಗೆ ವ್ಯಾಪ್ತಿರ ಉಳಾಯ್ತನ ಚಿತ್ತನಂಜಿ ವ್ಯವಸ್ಥೆ ವಿಟ್ಲ ಅರಸರಿಗೆ ಸಂಬಂಧಪಟ್ಟ ಚಿತ್ತನ ಸಾನ್ನಿಧ್ಯಗಳು ಅಲ್ಪ ವಿಚಾರಗಳು. ಅಪ್ಪ ಈ ಪಂಜೂರಿನ ಕತೆ ಪಂಡ ಎಂಚ ಮಂಡ ದುಂಬು ಪೆರುವಾಯಿಗೆ ಸ್ತ್ರೀ ರೂಪಡು ಬತ್ತದು ಅಲ್ಪ ಪೇರು ಬರ್ನಂಚಿತ್ತನ ಒಂಜಿ ಜಾಗೆ ಎಂಚ ಮಂಡ ಅಲ್ಪ ಕೇಂಡ್ ಪೇರು ಒಂಜಿ ಸ್ತ್ರೀ ರೂಪಡು ಬತ್ತನಂಚಿತ್ತನ ಇಲ್ಲಾಳಿತ್ತನಂಚ ಪುಂಜಡ ಕೇಂಡ್ ಪೇರು ಕೇಂಡ್ ಅಪ್ಪಗ ನಿವೃತ್ತ ಕೃಷಿಕ ಎಂಕೆ ಕುಕ್ಕಾಚಿಯವರು ಮಾತನಾಡಿ, ಆಟಿಯಲ್ಲಿ ತುಳುನಾಡಿನ ದೈವ ಘಟ್ಟ ಹತ್ತುತ್ತದೆ ಎಂಬುದು ಸರಿಯಲ್ಲ. ದೈವಗಳು ಒಂದು ಸ್ಥಳದಲ್ಲಿ ನೆಲೆಯಾದ ಅನಂತರ ವಿಧಿ ಪ್ರಕಾರವೇ ಅವುಗಳನ್ನು ಕೊಂಡೊಯ್ಯಬೇಕಾಗ್ತದೆ. ಆಟಿ ಸಮಯದಲ್ಲಿ ತುಳುನಾಡಿನಲ್ಲಿ ಹಿಂದೆ ಕಷ್ಟದ ಕಾಲವಿತ್ತು. ಹಾಗಾಗಿ ದೈವ ಆರಾಧನೆ ಮಾಡುವವರು ಘಟ್ಟ ಪ್ರದೇಶಕ್ಕೆ ಉದ್ಯೋಗ ನಿಮಿತ್ತ ಹೋಗಿ ಬರುತ್ತಿದ್ರು. ಅದೇ ರೀತಿ ಆಟಿಯಲ್ಲಿ ದೈವಾರಾಧನೆ ಮಾಡಬಾರದು ಎಂಬುದಾಗಿಯೂ ಇಲ್ಲ. ಬಡತನವಿದ್ದುದರಿಂದ ವ್ಯವಸ್ಥೆ ಇಲ್ಲದ ಕಾರಣಕ್ಕೆ ಕೆಲವರು ಆರಾಧನೆ ಮಾಡಿರಲಿಲ್ಲ ಎಂದು ಅಭಿಪ್ರಾಯಪಟ್ಟರು. ಅಕ್ಲಿ ಅಲ್ಪ ವ್ಯವಸ್ಥೆ ಇದ್ದು ಕುಳ್ಳ್ಯಾರ ಅತ್ತಂದೆ ತಿನಿಯರ್ಲ ಕಷ್ಟ ಸಮಯ ಅಂಚಿನ ಸಮಯಡು ನಾನೇ ಮಾಡ್ತು ಅಂತಿರುವಂಡ ಮುಲ್ಪದ ನಮ್ಮ ಬೇಲೆ ಪೂರ ಇಜ್ಜಿನಾಣಗ ಬಂಜಿದ ಬಡೆಪತ್ತಿಗೆ ಬೋಡಾದು ಆ ಕಾಲದ ಜನಕ್ಕಳು ಗಟ್ಟ ಅಂತೀರಿ ಬೇಲೆಗೆ ಬೋಡಾದು ಅಪ್ಪ ಮುಳ್ಳು ಭೂತನು ನಂಬುಣ ಇಲ್ಲ ಪ್ರತಿಯೊಂದು ಬಡವರ್ಗಳ ಒಂಜಿ ಭೂತ ಇತ್ತು ಅಪ್ಪಗ ಐನು ನಂಬುಣ ಇಲ್ಲ ಅಯ್ಯ ಮುಳ್ಳು ದಾಳೆಜಿಂದ ಗಟ್ಟಾಗ ಬೋಂತಿ ಅಂಚೆ ನೇರ್ಲ ಕೇಳಿನಾಗ ಭೂತ ಕಟ್ಟಾಗ ಹೋಗ್ತಾನೆ ಪೂಜಾರಿ ನಕ್ಲೆ ಎಲ್ಲ ಮಾಡ್ಕೊಂಡು ಭೂತ ಪೂಜಾರಿನ ದಾನೆ ಭೂತ ಬತ್ತು ಜೈ ನೀದು ಭೂತನೇ ಆಯ್ತು ಪೂಜಾರಿ ನಗ್ಲಿಲ್ಲ ಅಂಚೆ ಎಡ್ಡ ಭೂತ ಕೊರ್ಪನ ಇನ್ನು ನಂಬಾಳಿಗೆ ಅದ ಏನು ಹಿರಿಯ ಏನು ಭೂತ ಹೊಡೆಯತ್ತಾನೆ ಭೂತ ಕಟ್ಟಾಗ ಹೋಗ್ತಾನೆ ಅಂಚೆ ಹೋಗ್ತಾನೆ ಆತಂದೆ ಆ ಭೂತ ನಂಬುಣ ನರಮಣಿ ಕಟ್ಟಾಗ ಹೋಗ್ತಾನೆ ಆತಂದೆ. ಅಧ್ಯಕ್ಷತೆ ವಹಿಸಿದ್ದ ಅಕಾಡೆಮಿ ಅಧ್ಯಕ್ಷರಾದ ತಾರ್ನಾಥ್ ಗಟ್ಟಿ ಕಾಪಿಕಾಡ್ ಅವರು ಮಾತನಾಡಿ, ತುಳುವಿನ ವೈಶಿಷ್ಟ್ಯತೆಯನ್ನ ಮುಂದಿನ ಜನಾಂಗಕ್ಕೆ ತಲುಪಿಸುವುದಕ್ಕಾಗಿ ಅಕಾಡೆಮಿಯು ದಾಖಲೀಕರಣಕ್ಕೆ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದರು. ಇನ್ನಿತಲೆ ಪರಿಸ್ಥಿತಿ ಒಡೆಯುತ್ತೆ ನಿನ್ನ ಮಾತೇನ ಲಕ್ಕುದಂತ ಬಂದ್ಪೇರಿ ಎಂಗ್ಲ ತುಳು ತಾಕಲೆಂದು ಅಕಲ ಮಾತ ಕಟ್ಟದ ಕೊರ್ನಂಚಿತ್ತನ ಅಕಲ ಮಾತ ಅವನ ಪೆರ್ಮೇನ್ ಕಟ್ಟದ ಕೊರ್ನೇದಾದ್ರೆ ಇನ್ನು ಸಾಧ್ಯ ಅದು ಬತ್ತಂಡು ಎಂಕ್ಲ ಯೋಗ ಭಾಗ್ಯ ರಡ್ಡು ಜನ ಹಿರಿಯಕ್ಕೆಲ್ಲ ನಮ್ಮ ಈ ಒಂಜಿ ಲೇಸಡಿನಿ ಪಾಲ್ಪಡುತ್ತೀರ ಪಂಡದು ಬಂದುಲೆ ಅಕಾಡೆಮಿದ ಮಾತಾ ಕಾರ್ಯ ಅಲ್ಲ ಎಂಕಲ್ ಒಂತೆ
ಇನ್ನು ವಿಸ್ತಾರ ಪಂಡ ಹಳ್ಳಿಗೆ ಗ್ರಾಮಗ್ ಪೋದು ಇಂಕಲ್ನ ಕಾರ್ಯಕ್ರಮನ ಮಲ್ತೊಂದುಲ್ಲ ನಿಖಲ್ನ ಊರುಡ್ಲ ಓವಾಣ್ಲ ಕಾರ್ಯಕ್ರಮ ಮನ್ಪುಂಡ ಖಂಡಿತ ಅದು ನಿಖಲ್ ಒಟ್ಟಿಗೆ ಉಲ್ಲ ಅವತ್ತಂದೆ ಹೊಸ ತಲೆಮಾರದಕ್ಲೆಗ್ ತುಳು ನೆಂಚ ಅಭಿಮಾನ ಪುಟ್ಟವನಿ ಪನ್ಪುನೇಕ್ ಎಂಕಲ್ ಈ ಸರ್ತಿ ಒಂಜಿ ವಿಶೇಷವಾಗಿ ಪ್ರಾಯೋಗಿಕ ನೆಲಟೊಂಜಿ ಕಾರ್ಯಕ್ರಮ ಮಲ್ತೊಂದುಲ್ಲ ಪ್ರತಿ ತಿಂಗೊಲ್ಲ ಒಂಜಿ ಕಾಲೇಜಿದ ಒಂಜಿ 10-30 ಜೋಕ್ಲೇನ್ ಇಡೆ ಲೆಪಡಾದು ಅಕಾಡೆಮಿಡ್ ಒಂಜಿ ದಿನ ಬಲೆ ತುಳು ಓದಗ ಅಂದ್ ಒಂಜಿ ಅಭಿಯಾನ ಸುರಮಂತ ಪ್ರತಿ ತಿಂಗಲ್ಲ ಒಂಜಿ ಕಾಲೇಜ್ ದಾಕ್ಲೇನ್ ನಿಖಲ್ನ ಮಾಹಿತಿಗೆ ಬಡೋದ್ಯಾನ ಪಂಡೋನ್ನಿ ಲೆಪಡಾದು ಕಾಂಡೇಡ್ದು ಬಯ್ಯ ಮುಟ್ಟಲ ಎಂಕಲ್ನ ಗ್ರಂಥಾಲಯಡ್ ಅಕ್ಲು ಪುಸ್ತಕನದೆ ತಂದು ಓದುದು ಅಕ್ಕಲ್ನ ಅಭಿಪ್ರಾಯನ ಪಟ್ಟೋನ ಬತ್ತನ ಆತು ಜೋಕುಲ್ಲ ಬಯ್ಯದ ಪೊರ್ತು ಪೋನಾಗ ಅಕ್ಕಲ್ ಓದನ ಪುಸ್ತಕದ ಬಗ್ಗೆ 2 ಪಾತೆರ ಮಲ್ಪ ಪಂಡದು ಬೋಪೇರು ವಿಶೇಷದಾದ ಪಂಡ ಇತ್ತೊಂದು ಆಜಿ ತಿಂಗೊಳ್ಡು ಆಜಿ ಕಾಲೇಜ್ ದಕ್ಕಲು ಬತ್ತೇರು ಕುಟ್ಲದ ಬೆತೆ ನಿವೃತ್ತ ಮುಖ್ಯೋಪಾಧ್ಯಾಯರಾದ ನಾರಾಯಣ್ ಗಟ್ಟಿ ಮಳಿಯವರು ಮಾತನಾಡಿ ಕಾಸರಗೋಡು ಉಡುಪಿ ದಕ್ಷಿಣ ಕನ್ನಡ ಸೇರಿದಂತೆ ತುಳುನಾಡು ರೂಪುಗೊಳ್ಳಬೇಕಾಗಿದೆ ಎಂದು ಆಶಯ ವ್ಯಕ್ತಪಡಿಸಿದ್ರು. ಖಂಡಿತವಾದಲ ತುಳುನಾಡು ಬಡಕಾಯ್ದ ಬೈಂದೂರು ಸುದೆ ಹಿಡಿದು ತೆನಕಾಯ್ದ ಚಂದ್ರಗಿರಿ ಸುದೆ ಮುಟ್ಟ ಅವು ಸಂಪೂರ್ಣವಾದ ತುಳುನಾಡು. ನಿಖಲು ತುಳುನಾಡು ಚರಿತ್ರೆನ ಬೇತೆ ಲೇಖಕನ ಪೆನ್ನಡು ಬರೆಯನ ಸಂಗತಿಗಳನ್ನ ಓದಿಯರನಾಡ ತುಳುನಾಡು ಬೋಡು 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 ಅಂತ ಪಣಪರ ನಂಗೆ ಈ ತುಳುನಾಡು ಸಮಸ್ಯೆ ಏನಿತ್ತೆ ಒಂತೆ ಕಾಸರಗೋಡು ದಾಖಲೆ ಒಂತೆ ಪ್ರಶ್ನೆ ಉಂಡು ಎಂಕಲು ನಿಜವಾದಲ ಕರ್ನಾಟಕಕ್ಕೂ ಸೇರಡ ಏನಾಕಲಿ ಅಪಗ ಎಂಕಲ್ನ ಕಣ್ಣ ನೀರು ಇನಿಲ ಆ ಚಂದ್ರಗಿರಿಯ ಸುದೆಕ್ಕು ಪೆರುವಾಯಿಡ್ದ ಪುಟ್ಟದ ಬರ್ಪಿಂಚಿತ್ತಿನ ಸೀರೆ ಸುದೆಕ್ಕು ಅರಿಯೊಂದು ಬರ್ಪುಂಡು ಈ ಕಣ್ಣೀರು ಪೋಡು ನಾಡ ತುಳುನಾಡು ಅವಳು. ದೈವಾರಾಧಕರಾದ ಆನಂದ ನಲಿಕೆ, ಐತಪ್ಪ ಅರಿಕಾಡಿ ಕುಂಬಳಿ, ಪೆರುವಾಯಿ ಗುತ್ತಿನ ಹಿರಿಯರಾದ ರಾಜೇಂದ್ರನಾಥ್ ರೈ ಪ್ರತಿಕ್ರಿಯೆ ನೀಡಿದ್ರು. ಅಂಚಿನ ಗ್ರಾಮ ದೇವಿಯರೆಲ್ಲ ಸರ್ವೇರೆಲ್ಲ ಹೊಂದಾಣಿಕೆ ಮಾಡ್ತೊಂದು ಅಂಚಿನೇ ಅವ್ವವು ಕುಟುಂಬಡು ಅವ್ವವು ತುಳು ಅಪ್ಪನ ಅವ್ವವು ನಿನೆಟ್ಟು ತಾನ ತರವಾಡು ಚಾವಾಡಿಡು ಅಂಚಿನೇ ಕಟ್ಟೆ ಬಣ. ಅದರಲ್ಲಿ ಮುಖ್ಯವಾಗಿ ಯಾವುದು ಅಂತ ಅವರು ಹೇಳಿದ್ರು ಅಂದ್ರೆ ಒಂದು ವಿಟ್ಲದ ಕಡಂಬು ದೇವಸ್ಥಾನದಲ್ಲಿ ಕಲ್ಕುಡ ಮತ್ತು ಕಲ್ಲುರ್ಟಿ ಭೂತಾರಾಧನೆ ನಡೀತದೆ ಅಂತ ಹೇಳಿದ್ರು. ಗುತ್ತು ಇಲ್ಲಲೆ ತುಂಬಾ ಭಂಡಾರ ಗುತ್ತದ ಇಲ್ಲಲೆ ಇತ್ತನು ಇತ್ತ ಎತ್ತದು ಬೇತನೆ ಕಟ್ಟದಿರು ವ್ಯವಸ್ಥೆ ಓಡೋದು ಆ ಒಂಜಿ ಗುತ್ತದ ಒಂಜಿ ಪ್ರತಿನಿಧಿ ಅನ್ನೋದು ಬಂದ್ರೆ ಎಂಕ್ ಬಾರಿ ಹೆಮ್ಮೆ ಒಂದುಂಡು. ಸಾಕ್ಷ್ಯ ಚಿತ್ರದ ನಿರ್ದೇಶಕ ರಮೇಶ್ ಮಂಜೇಶ್ವರ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯ ಸಂಚಾಲಕ ಬೂಬಾ ಪೂಜಾರಿ ಮಳಲಿ, ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಎಸಿ ಭಂಡಾರಿ, ಅಕಾಡೆಮಿಯ ಸದಸ್ಯರಾದ ಪಾಂಗಾಳ ಬಾಬು ಕೊರಗ ಉಪಸ್ಥಿತರಿದ್ದರು. ಅಕಾಡೆಮಿಯ ರಿಜಿಸ್ಟ್ರಾರ್ ಪೂರ್ಣಿಮಾ ಸ್ವಾಗತಿಸಿದ್ರು. ಸದಸ್ಯರಾದ ಕುಮ್ರಾ ದುರ್ಗಾ ಪ್ರಸಾದ್ ರೈ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಸದಸ್ಯ ಸಂತೋಷ್ ರೈ ಹಿರಿಯಡ್ಕ ವಂದಿಸಿದ್ರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು. ತುಳು ಚಿತ್ರರಂಗದಲ್ಲಿ ಹೊಸ ಬಗೆಯ ಚಿತ್ರಗಳು ಬರುತ್ತಿದೆ. ಮೂಲ ಸೊಗಡನ್ನ ಹಿಡಿದು ಉತ್ತಮ ಕಥೆಗಳನ್ನ ಹೊಸ ನಿರ್ದೇಶಕರು ಹೊರತರುತ್ತಿದ್ದಾರೆ. ಈ ಸಾಲಿಗೆ ಇದೀಗ ಕಟ್ಟೆಮಾರ್ ಸೇರ್ಪಡೆಯಾಗುತ್ತಿದೆ. ಲಂಚುಲಾಲ್ ಕೆಎಸ್ ನಿರ್ಮಾಣದ ಕಟ್ಟೆಮಾರ್ ಸಿನಿಮಾ ಜನವರಿ 23ರಂದು ರಿಲೀಸ್ ಆಗಲಿದೆ. ವಿಭಿನ್ನ ಕಥಾ ಹಂದರ ಹೊಂದಿರುವ ಹೊಸ ಕನ್ನಡ ಸಿನಿಮಾ ಕಟ್ಟೆಮಾರ್ ತುಳು ಮತ್ತು ಕನ್ನಡದಲ್ಲಿ ಜನವರಿ 23ರಂದು ಸಿನಿಮಾ ರಿಲೀಸ್ ಆಗಲಿದೆ. ರಕ್ಷಿತ್ ಗಾಣಿಕ ಮತ್ತು ಸಚಿನ್ ಕಟ್ಲಾ ನಿರ್ದೇಶನದ ಕಟ್ಟೆಮಾರ್ ಸಿನಿಮಾದ ಟೀಸರ್ ಇತ್ತೀಚೆಗೆ ರಿಲೀಸ್ ಆಗಿತ್ತು. ಈ ಟೀಸರ್ನ ಪವರ್ಫುಲ್ ಡೈಲಾಗ್ ನೋಡುಗರ ಕುತೂಹಲವನ್ನ ಮೂಡಿಸಿದ. ರಕ್ಷಿತ್ ಗಾಣಿಕ ಮತ್ತು ಸಚಿನ್ ಕಟ್ಲಾ ಅವರು ಕತೆ, ಚಿತ್ರಕಥೆ, ಸಂಭಾಷಣೆ ಮತ್ತು ನಿರ್ದೇಶನ ಮಾಡಿದ್ದಾರೆ. ಅಸ್ತ್ರ ಪ್ರೊಡಕ್ಷನ್ನಲ್ಲಿ ಲಂಚುಲಾಲ್ ಕೆಎಸ್ ಅವರು ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ಅಲ್ಲದೆ ಲಂಚುಲಾಲ್ ಅವರು ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ದಾರೆ. 2026ರ ಜನವರಿ 23ರಂದು ಸಿನಿಮಾ ಬಿಡುಗಡೆಯಾಗಲಿದೆ. ಈ ಸಿನಿಮಾ ತುಳು ಮತ್ತು ಕನ್ನಡ 2 ಭಾಷೆಗಳಲ್ಲಿಯೂ ಬಿಡುಗಡೆಗೊಳ್ಳಲಿದೆ. ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾವಾಗಿದ್ದು, ಕಾಂತಾರ ಖ್ಯಾತಿಯ ಸ್ವರಾಜ್ ಶೆಟ್ಟಿ ಮತ್ತು ಸಪ್ತ ಸಾಗರದಾಚೆ ಎಲ್ಲೋ ಖ್ಯಾತಿಯ ಜೆಪಿ ತುಮ್ಮಿನಾಡ್ ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಉಳಿದಂತೆ ಮೈಮ್ ರಾಮದಾಸ್, ಬಾಸುಮಾ ಕೊಡಗು, ಭಗವಾನ್ ಸುರತ್ಕಲ್, ನಮಿತಾ ಕಿರಣ್ ಮುಂತಾದವರು ಚಿತ್ರದಲ್ಲಿದ್ದಾರೆ. ಕಾರ್ತಿಕ್ ಮುಲ್ಕಿ ಸಂಗೀತ, ಗಣೇಶ್ ನೀರ್ಚಾಲು ಸಂಕಲನ, ಸಂತೋಷ್ ಆಚಾರ್ಯ ಗುಂಪಲಾಜೆಯವರ ಕ್ಯಾಮೆರಾ ಕೈಚಳಕ ಚಿತ್ರಕ್ಕಿದೆ. ಟೀಸರ್ನಲ್ಲಿ ಭರವಸೆ ಮೂಡಿಸಿರುವ ಚಿತ್ರವನ್ನ ತೆರೆಯ ಮೇಲೆ ಕಾಣಲು ಪ್ರೇಕ್ಷಕರು ಜನವರಿ 23ರವರೆಗೆ ಕಾಯಲೇಬೇಕಿದೆ. ಮಣ್ಣದ ಮಿತ್ತು ಪುನಃ
ಕಿನ್ ಪುಟ್ಟ ಉಂಡು பொண்ணன மித்தப்புன ஆசை ಓಡಿಗೆ ಜಿಂಜಾನು ಈ ಮಣ್ಣಗೆ ನಿತ್ಯರ ಪಸದತ್ತು ಅಂಡ ಪ್ರತಿನಿತ್ಯದ ಪಿರೋಪನ ಕಥೆ ಹೊಸತೆ ಅಂಚಡಿ ಕತೆ ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು. ಲಯನ್ಸ್ ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ ಮಂಗಳೂರು ಕರಾವಳಿ ಜಿಲ್ಲೆ 317D ರೀಜನ್ ಸೆಕೆಂಡ್ ಝೋನ್ 1ರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ನಗರದ ಕದ್ರಿ ಪಾರ್ಕ್ನ ಲಯನ್ ಅಶೋಕ್ ಸೇವಾ ಭವನದಲ್ಲಿ ನಡೆಯಿತು. ಸಾಮಾಜಿಕ ಕಳಕಳಿಯ ಲಯನ್ಸ್ ಕ್ಲಬ್ ಮಂಗಳೂರು ಕರಾವಳಿ ಹಲವಾರು ಸಮಾಜಮುಖಿಯ ಮೂಲಕ ಜನರಿಗೆ ಸಹಕಾರವನ್ನು ನೀಡುತ್ತಾ ಬರುತ್ತಿದ್ದಾರೆ. ಇದರ 2025-26ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ನಡೆಯಿತು. ಲಯನ್ ವಸಂತ್ ಕುಮಾರ್ ಶೆಟ್ಟಿ PMJF ಅವರು ಪದಾಧಿಕಾರಿಗಳ ಪದಗ್ರಹಣವನ್ನ ನೆರವೇರಿಸಿಕೊಟ್ರು. ಮಾಡೇ ಮಾಡ್ತೇವೆ. ಅದಕ್ಕಾಗಿ ನಿಮ್ಮ ಸಮ್ಮತಿಯನ್ನು ಸೂಚಿಸಿ ನಿಮ್ಮ ಕೈಯನ್ನು ಎತ್ತಿ ದಯವಿಟ್ಟು ನೂತನ ಅಧ್ಯಕ್ಷರಿಗೆ ರಿಯಾಜ್ ಅವರಿಗೆ. ಇದೇ ವೇಳೆ ಮಾತನಾಡಿದ ಅವರು, ಸೇವೆ ಮಾಡಬೇಕೆಂದ್ರೆ ಬದ್ಧತೆ ಬೇಕು. ನಮ್ಮಿಂದ ಸಮಾಜಕ್ಕೆ ಏನಾದರೂ ಕೊಡುಗೆಗಳನ್ನು ನೀಡಬೇಕು. ಸಮಾಜದ ಒಳಿತಿಗಾಗಿ ಎಲ್ಲರೂ ಕೈ ಜೋಡಿಸಬೇಕು ಎಂದು ಹೇಳಿದ್ರು. 3 ವರ್ಷದ ಕ್ಲಬ್ನಲ್ಲಿ 3 ವರ್ಷ ಸಹ ಇನ್ಸ್ಟಾಲ್ ಮಾಡಿದ್ದು ನಾನೇ. 3ನೇ ವರ್ಷ ಈ ತರದ್ದು ರೆಕಾರ್ಡ್ ಎಲ್ಲಿ ಸರ್ ನಾನು ಹೇಳಿದೆ ನನಗೆ ಬೇಡ, ನೀವು ಬೇರೆ ಯಾರಿಗಾದ್ರೂ ಹೇಳಿ ನಾನು ಬರ್ತೇನೆ. ಆದ್ರೆ ನನಗೆ ನಾನೇ ಮಾಡೋದು ಸರಿಯಾಗುದಿಲ್ಲ. ಯಾಕಂದ್ರೆ ಕಳೆದ ವರ್ಷ ಜ್ಯೋತಿಯನ್ನ ಇನ್ಸ್ಟಾಲ್ ಮಾಡಿದ್ದು ನಾನೇ. ಅದ್ರ ಹಿಂದಿನ ವರ್ಷ ಅಲ್ಲಿ ಸಹ ನಾನು ಇದ್ದೆ ಹಾಗೆ. ಅದಕ್ಕೆ ನಾನು ಹೇಳಿದೆ ನಾನು ಬೇಡ, ನೀವು ಬೇರೆ ಯಾರಿಗಾದ್ರೂ ಮಾಡುವ, ನಾನು ಇರ್ತೇನಂತೆ. ಇಲ್ಲ ನೀವೇ ಮಾಡಬೇಕು. ಮತ್ತೆ ರಿಯಾಜ್ ಅವರು ಬರುವ ನೂತನ ಅಧ್ಯಕ್ಷರು ನಮ್ಮ ಕ್ಲಬ್ಬಿನ ಸಂಜೀವ್ ಶೆಟ್ಟರ ಆತ್ಮೀಯ ಸ್ನೇಹಿತರು. ಹಾಗೆ ಅವರು ಸಿಕ್ಕಿದಾಗ ಅವರು ಸಹ ಹೇಳಿದ್ರು ಇಲ್ಲ ನೀವೇ ಮಾಡ್ಬೇಕಂತೇಳಿ. ಹಾಗೆ ನನ್ನ ಪುಣ್ಯ ಅಂತ ನಾನು ಹೇಳ್ತೇನೆ. ಮತ್ತೆ ಕೆಲವೊಮ್ಮೆ ನಿಮ್ಗೆ ನನ್ನದು ಕೇಳಿ ಆದರೆ ಇವತ್ತು ಸುಮಾರು 10-12 ಹೊಸ ಸದಸ್ಯರಿದ್ದೀವಿ. ಹಾಗೆ ನಮಗೆ ಇಂಡಕ್ಷನ್ ಅನ್ನ ನಮ್ಮ ಜಿಲ್ಲೆಯ 2ನೇ ಉಪರಾಜ್ಯಪಾಲರು ಮಾಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸೆಕೆಂಡ್ ಉಪಜಿಲ್ಲಾ ಗವರ್ನರ್ ಕೆ ಗೋವರ್ಧನ್ ಶೆಟ್ಟಿ MJF ಅವರು ಆಗಮಿಸಿ ಮಾತನಾಡಿ, ಲಯನ್ಸ್ ಕ್ಲಬ್ಗೆ ಹೊಸ ಸದಸ್ಯರ ನೇಮಕದಿಂದ ಸದಸ್ಯ ಬಲವನ್ನ ವೃದ್ಧಿಸಲು ಸಹಕಾರಿ. ಇದರ ಜೊತೆಗೆ ಸಮಾಜದ ಅಭಿವೃದ್ಧಿಯಲ್ಲೂ ಸಹಕಾರ ನೀಡಲು ಸಾಧ್ಯವಾಗುತ್ತದೆ ಎಂದರು. 18ರಲ್ಲಿ definitely it becomes a problem, some not able to come and all. But anyway, today around 10 members I had the opportunity. I told them, ನಾನು ಹೇಳಿದೆ ಒಂದು ಅಟ್ಲೀಸ್ಟ್ ಯಾರು ಹೊಸ ಮೆಂಬರ್ ಇದ್ದಾರೆ ಅವರು 6:30 ಗಂಟೆಗೆ ಇಲ್ಲಿ ಬಂದರೆ I can give them some input on Lions. So that what happens is, when you say something and you give a oath, I give in the public in the program that Lions is like this, Lions like this. Okay, yes, they take oath. ಲಯನ್ಸ್ ಕ್ಲಬ್ನ ನಿರ್ಗಮಿತ ಅಧ್ಯಕ್ಷರಾದ ಲಯನ್ ಜ್ಯೋತಿ ಚಂದ್ರ ಅವರು ಅಧಿಕಾರವನ್ನ ಹಸ್ತಾಂತರಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ನನಗೆ ಸಿಕ್ಕ ಅವಕಾಶದಲ್ಲಿ ಸಮಾಜಕ್ಕೆ ಕಿಂಚಿತ್ತೂ ಸಹಾಯ ಮಾಡಬೇಕೆನ್ನುವ ಮನೋಭಾವನೆಯನ್ನ ಹೊಂದಿದ್ದೆ. ಅದರಂತೆ ನನಗೆ ನನ್ನ ಅಧಿಕಾರಾವಧಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸಿದ್ರು. ಒಂದು ವರ್ಷದ ಅನುಭವ ಉಂಟು ಅಥವಾ ಮಂದಿನ ದಾದಾನೆ ಇತ್ತಿನ ಎಂಟು ಸಹಕಾರ ಕೊಂದೆಗಳಿಗೆ ಇತ್ತ PTG ವಸಂತ ಶೆಟ್ರು ಪಂಡೇರು ಆತಿನ ಆಂಡು ಬುಡ್ದು ಬಿಡೋಡು ದುಂಬುಗನ ಪೋಡು ಬಂತು. ಯಾನೆಲ್ಲ ಅವೇ ಮನೋಭಾವನದು ಒಂದಿಲ್ಲ ಏನಾಂಡ ಐತ ಬಿಟ್ಟ ದಾದಾಡ ಎಡ್ಡೆ ಆಗಿತ್ತಿನ ಐತ ಪಿರೋಡು ಯಾರು ಒತ್ತಿ ಹತ್ತು ಹಲವಾರು ಜನಕ್ಕನ ಮೋಟಿವೇಶನ್ ಉಂಟು, ಪ್ರೀತಿ ಉಂಟು, ಸಹಕಾರ ಉಂಟು.
ಇನ್ನು ಮಸ್ತ್ ಖುಷಿ ಆಗುಂಡು ಇಂಕ್ ನೆಟ ಒಂದು ಪಾತೇರಿಯಲ್ಲಿ ದಯ ಪಂಡಾಗ ಲಾಸ್ಟ್ ಇಯರ್ ಯಾಪಲ ಸ್ಟೇಜ್ ಸಿಕ್ಕನಾಗ ಒಂದು ನಮ್ಮನಿ ಅಂತ ಅಪ್ಸೆಟ್ ಒಪ್ಕೊಂಡಿತ್ತೆ. ಬಟ್ ಇನ್ನಿತ ಇಂಕ ಅಂಚಿನ ದಾರಾಲ ಇನ್ನೊಂದಿಜ್ಜಿ ಮಸ್ತ್ ಖುಷಿ ಆಗ್ತದೆ. ಲಯನ್ಸ್ ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ ಮಂಗಳೂರು ಕರಾವಳಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಲಯನ್ ರಿಯಾಜ್ ಎಂಬಿ ರಕ್ಷಿದಿ ಅವರು ಮಾತನಾಡಿ, ಲಯನ್ಸ್ ಕ್ಲಬ್ ನನಗೆ ಅಧ್ಯಕ್ಷ ಸ್ಥಾನವನ್ನ ನೀಡಿ ಜವಾಬ್ದಾರಿಯನ್ನ ಹೆಚ್ಚಿಸಿದೆ. ಎಲ್ಲರ ಸಹಕಾರದಿಂದ ಈ ಕ್ಲಬ್ ಅನ್ನ ಇನ್ನಷ್ಟು ಬಲಿಷ್ಠಗೊಳಿಸೋಣ ಎಂದರು. Lion Govardhan Shetty sir for joining us and adding value to this special occasion with their presence. My gratitude also goes out to the dignitaries seated on the stage as well as off the stage, whose presence truly honors us. A warm thanks to the past president, members of my club and PSTs and members of other clubs too, who have joined us in our celebration. Your support reflects the strong unity and shared vision of services within our Lions community. I also thank my friends, family, guests who have gathered here today. Your participation means a great deal for this special evening. ಲಯನ್ಸ್ ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ ಮಂಗಳೂರು ಕರಾವಳಿಯ ಅಧ್ಯಕ್ಷರಾಗಿ ಲಯನ್ ರಿಯಾಜ್ ಎಂವಿ ರಕ್ಷಿದಿ, ಕಾರ್ಯದರ್ಶಿಯಾಗಿ ಲಯನ್ ಶ್ರೀಕಾಂತ್ ರಾವ್ ಟಿ, ಖಜಾಂಚಿಯಾಗಿ ಲಯನ್ ಸೂರ್ಯನಾರಾಯಣ್ ಡಿ ರಾವ್ ಅವರು ನೇಮಕಗೊಂಡರು. ಇದೇ ವೇಳೆ ಸರಪಾಡಿಯ ಬಡ ಕುಟುಂಬದ ಭವಾನಿ ಶೆಟ್ಟಿ ಅವರಿಗೆ 8 ಲಕ್ಷ ರೂಪಾಯಿ ವೆಚ್ಚದ ಮನೆ ನಿರ್ಮಾಣ, ಕಿನ್ಯಾದಲ್ಲಿ 4 ಲಕ್ಷ ರೂಪಾಯಿ ವೆಚ್ಚದ ಬಸ್ ನಿಲ್ದಾಣ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ದೇಲಂದಪೆಟ್ಟು ಪ್ರೌಢಶಾಲೆಗೆ ಕಂಪ್ಯೂಟರ್ ಕೊಡುಗೆ, ಇಂಜಿನಿಯರಿಂಗ್ ವಿದ್ಯಾರ್ಥಿ ಪ್ರಕೃತಿಗೆ ಲ್ಯಾಪ್ಟಾಪ್ ವಿತರಣೆ, ಶಿಬರೂರು ಶ್ರೀ ಕೊಡಮಣಿತಾಯ ದೇವಸ್ಥಾನ ಆಂಗ್ಲ ಮಾಧ್ಯಮ ಶಾಲೆಗೆ ಪ್ರಿಂಟರ್ ಅನ್ನ ಕೊಡುಗೆಯಾಗಿ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ನೂತನ ಪದಾಧಿಕಾರಿಗಳು, ನಿರ್ಗಮಿತ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನ ಲಯನ್ ಉಮೇಶ್ ಕರ್ಕೇರ ನಿರೂಪಿಸಿದ್ರು. ಲಯನ್ ಸೂರ್ಯನಾರಾಯಣ್ ಡಿ ರಾವ್ ಅವರು ಧನ್ಯವಾದ ಸಮರ್ಪಿಸಿದ್ರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜಿನ ಮನೋವೈದ್ಯಶಾಸ್ತ್ರ ವಿಭಾಗದ ವತಿಯಿಂದ ವರ್ಕ್ ಆನ್ ಹಿಪ್ನೋಸಿಸ್ ಎಂಬ ಕಾರ್ಯಕ್ರಮವನ್ನು ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ನ ಮುಲ್ಲರ್ ಮಿನಿ ಹಾಲ್ನಲ್ಲಿ ಆಯೋಜಿಸಲಾಯಿತು. ಕಾರ್ಯಾಗಾರವನ್ನ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕ್ಲಿನಿಕಲ್ ಸಲಹೆಗಾರ ಮನೋಶಾಸ್ತ್ರಜ್ಞರಾದ ಡಾಕ್ಟರ್ ಜಿನಿ ಕೆ ಗೋಪಿನಾಥ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಕಾರ್ಯಾಗಾರಕ್ಕೆ ಶುಭ ಹಾರೈಸಿದರು. This program is designed in such a way that experimenting and exploring at the same time, we are planning to have more experiential engagement. And I was just asking Cyrus that in the morning, on a Sunday, how many will turn up? But I'm happy to see that a lot of people coming, and Dr. Supriya mentioned that there's almost 50 registrations today. So looking forward to have more engaging academic process with you all. Good day. Thank you. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ಫಾಸ್ಟಿನ್ ಲುಕಾಸ್ ಲೋಕೋ ಅವರು ವಹಿಸಿ ಮಾತನಾಡಿ,
ಪ್ರಸ್ತುತ ದಿನಗಳಲ್ಲಿ ಇಂತಹ ಕಾರ್ಯಾಗಾರ ಸಾಕಷ್ಟು ಪ್ರಯೋಜನವಾಗಲಿದೆ. ಒತ್ತಡದ ಜೀವನದಲ್ಲಿರುವ ನಾವೆಲ್ಲರೂ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳುವುದರಿಂದ ಒತ್ತಡವನ್ನ ಕಡಿಮೆ ಮಾಡಲು ಸಾಧ್ಯ ಎಂದು ಹೇಳಿದರು. State one thing. See, we want to be, or we become what we want to be. We become what we want to be. This statement I often repeat. I feel there is a want in that. You become what you want to be. That want we can interpret in two ways. One, what is desire, ambition. We would like to be someone, and if we pursue that want, we go after it, we grow. Another one could be psychologically lack of something. We don't have, we need something. ಸಂಘಟನಾ ಅಧ್ಯಕ್ಷೆ ಡಾಕ್ಟರ್ ಸುಪ್ರಿಯಾ ಹೆಗ್ಡೆಯವರು ಸ್ವಾಗತಿಸಿ ಸಂಘಟನಾ ಕಾರ್ಯದರ್ಶಿ ಎಸ್ ಮಲರ್ಮತಿಯವರು ವಂದಿಸಿದರು. ಈ ವೇಳೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಆಂಟನಿ ಸಿಲ್ವನ್ ಡಿಸೋಸಾ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು. ಸ್ನೇಹ ಮಿಲನ ಕಲ್ಲಡ್ಕ ಇದರ 11ನೇ ವಾರ್ಷಿಕೋತ್ಸವವು ಮಂಚಿ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಕೊಳ್ನಾಡು ಸಾಲಿತೂರು ಲಯನ್ಸ್ ಕ್ಲಬ್ನ ಡಾಕ್ಟರ್ ಗೋಪಾಲ್ ಕೃಷ್ಣ ಆಚಾರ್ ಮಂಚಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಸ್ನೇಹ ದಿನದ ದಿನವೇ ಸ್ನೇಹಕೂಟ ಆಯೋಜನೆಗೊಂಡಿರುವುದು ವಿಶೇಷ. ಸ್ನೇಹ ಮಿಲನದ ಸದಸ್ಯರು ಸಮಾಜಕ್ಕೆ ತಮ್ಮಿಂದಾಗುವ ಸೇವೆ ನೀಡಿರುವುದು ಸಂತೋಷ ತಂದಿದೆ. ಈ ಸಂಸ್ಥೆ ಗಟ್ಟಿಯಾಗಿ ಬೆಳೆಯಲಿ. ಕೃಷ್ಣ ಸುಧಾಮರ ಸ್ನೇಹದಂತೆ ಉಳ್ಳವರು ಬಡವರು ಎನ್ನುವ ಭೇದವಿಲ್ಲದೆ ಉತ್ತಮ ಬಾಂಧವ್ಯ ಇದ್ದಾಗ ಸಂಘಟನೆ ಇನ್ನಷ್ಟು ಬಲಗೊಳ್ಳಲಿದೆ ಎಂದರು. ಸರ್ವಿಸ್ ಅಂಡ್ ಫೆಲೋಶಿಪ್. ಫೆಲೋಶಿಪ್ ಅಂದರೆ ಕುಡಿಯುವುದಲ್ಲ, ಅಂದರೆ ಸ್ನೇಹವನ್ನು ವೃದ್ಧಿಸುವಂತ ಇದು. ಹಾಗಾಗಿ ನೀವು ಅಲ್ಲಿ 11 ವರ್ಷದಲ್ಲಿ ಏನೆಲ್ಲ ಮಾಡ್ತೀರಿ, ಏನೆಲ್ಲ ಮಾಡಿದ್ದೀರಿ 10 ವರ್ಷದಲ್ಲಿ ಅಂತೇಳಿ ಒಂದು ಸಣ್ಣ ಇದು ಹಾಕಿದ್ದೀರಿ. ಹಾಗಾಗಿ ನೀವು ಸಹ ಸೇವೆಯನ್ನು ಮಾಡ್ತೀರಿ. ಬರೀ ನೀವು ಕುಟುಂಬ ಸೇರುವುದಲ್ಲ, ಸಮಾಜಕ್ಕೆ ನಿಮ್ಮಿಂದ ಸೇವೆಯನ್ನು ಮಾಡ್ತಾ ಇದ್ದೀರಿ. ಅದು ನನಗೆ ತುಂಬ ಸಂತೋಷ ತಂದಿದೆ. ಈ ಸಂಸ್ಥೆ ಅಲ್ಲಿ ಈಗ ಇವತ್ತು ಪ್ರಗತಿ ನನಗೆ ಸ್ವಲ್ಪ ಒಲಿದಿದೆ ಅಂತ ಹೇಳ್ಬೋದು. ಯಾಕಂದರೆ ಸುಮಾರು ದಿವಸದಿಂದ ಮಳೆ ಸಾಕಷ್ಟು ಜರ್ಜರಿತರಾಗಿದೆ. ಆದರೆ ಇವತ್ತು ಸ್ವಲ್ಪ ಬಿಸಿಲು ಉಂಟು. ಆದ ಕಾರಣ ಕೆಲವರು ಬರಲಿಕ್ಕೆ ಇದಾಗಬಹುದು. ಕಲ್ಲಡ್ಕ ಮ್ಯೂಸಿಯಂನ ಸಂಸ್ಥಾಪಕ ಮೊಹಮ್ಮದ್ ಯಾಸಿರ್ ಕಲ್ಲಡ್ಕ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿದ್ದು, ಇಂತಹ ಸಂಘಟನೆಯ ಮೂಲಕ ಹೃದಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳುವ ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ತನ್ನಿಂದಾಗುವ ಸಹಕಾರ ನೀಡುವುದಾಗಿ ಹೇಳಿದರು. ವ್ಯಕ್ತಿಯನ್ನು ನಾನು ನೆನಪಿಸಬೇಕಾಗ್ತದೆ. ಈ ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ಬೇರೆಯವರು ನನ್ನ ತಂದೆ. ಯಾಕೆಂದರೆ ಹಲಸಿನ ಹಣ್ಣು ಅಥವಾ ಮೀನು ಇಂಥದ್ದೆಲ್ಲ ಮಂಗಳೂರಿನಿಂದ ಸೈಕಲಲ್ಲಿ ತಂದು ಕಲ್ಲಡಕದಲ್ಲಿ ಮಾರ್ತಾ ಇದ್ದ ವ್ಯಕ್ತಿ ಅವರು. ನಂತರ ಬೀಡಿ ಉದ್ಯಮಕ್ಕೆ ನಿಂತು ಬೀಡಿ ಉದ್ಯಮದಲ್ಲಿ ಒಂದು ಕಟ್ಟಡವನ್ನು ಅದರಲ್ಲಿ ಸಿಕ್ಕಿದಲ್ಲ ಒಂದು ಕಟ್ಟಡವನ್ನು ಕಲ್ಲಡಕದಲ್ಲಿ ಗೊತ್ತು, KS ಕಾಂಪ್ಲೆಕ್ಸ್. ಈ ಕಟ್ಟಡ ನಿರ್ಮಿಸಿದ ನಂತರ 93ರಲ್ಲಿ ಇನಾಗ್ರೇಷನ್ ಆಗಿದೆ. 93ರಲ್ಲಿ 2010ರಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ಬರಲಿದ್ದಾರೆ. 2010 ಮೇ 11. ಇಷ್ಟು ವರ್ಷಗಳ ಮಧ್ಯೆ ನಾನು ಯಾವಾಗಲೂ ಈ 93ರಲ್ಲಿ ಇನಾಗ್ರೇಷನ್ ಆದ ನಂತರ ಅವರ ಡೆತ್ ತನಕ ನಾನು ಯಾವಾಗಲೂ ಡೈಲಿ ಕಂಪನಿಗೆ ನಾನು ಬರ್ತಾ ಇದ್ದೆ. ನಾನು ಯಾವಾಗ ಬರುವಾಗ ಅವರು ಕಂಪನಿಯಲ್ಲಿ ಇರ್ತಾ ಇರಲಿಲ್ಲ. ಅವರು ಇರುವುದೇ ನಮ್ಮ ಈ ಬಿಲ್ಡಿಂಗ್ ಅವರು. ಯಾರು ನಮ್ಮೊಟ್ಟಿಗೆ ಈ ರೆಂಟಲ್ಲಿ ಇದ್ದಾರೆ, ಈಗ ಈ ಸ್ನೇಹ ಮಿಲನದಲ್ಲಿ ಯಾರಲ್ಲಿ ಇದ್ದಾರೆ ಅವರೊಟ್ಟಿಗೆ ನಾವು ಮಿಂಗ್ಲಾಗ್ತಾ ಇದ್ದಾರೆ. ಸ್ನೇಹ ಮಿಲನ ಅಧ್ಯಕ್ಷ ವಿಶ್ವನಾಥ್ ಅಂಚನ್ ಅಧ್ಯಕ್ಷತೆ ವಹಿಸಿದ್ರು. ಕೇಶವ ಎಲ್ತಿಮಾರ್ ಅನಿಸಿಕೆ ವ್ಯಕ್ತಪಡಿಸಿದ್ರು. ಲೋಕನಾಥ್ ಎಲ್ತಿಮಾರ್ ವಿಷಯ ಹೇಳ್ತಿದ್ರು, ನಾವು ಎಲ್ಲರನ್ನೆಲ್ಲ ಪ್ರಚಾರ ಇಲ್ಲದೆ ನಾವು ಸೇರಿ ಒಂದು ಸೇರುವಂಥದ್ದು. ಅದರಲ್ಲಿ ಉಳಿದ ಹಣವನ್ನು ಯಾರು ಬಡವರಿಗೆ ಕೊಡುವಂಥದ್ದು, ಅದರಲ್ಲಿ ಯಾವುದೇ ವಾಟ್ಸಪ್ಪು ಅದೇ ಇದರಲ್ಲಿ ಹಾಕದೆ ಒಂದು ಇದು ಮಾಡುವಂಥದ್ದು. ಕೆಲವು ನೋಡ್ತೇವೆ ನಾವು, ಯಾವುದೋ ಒಂದು 2,000 ಇಲ್ಲಿ 3,000 ಕೊಟ್ಟು ಅದನ್ನು ಚೆಕ್ ಕೊಟ್ಟು ಪ್ರಚಾರ ಮಾಡುವಂಥದ್ದು ಅಂಥದ್ದಿಲ್ಲ. ಅಂಥ ಸ್ನೇಹ ಮಿಲನ ಎಲ್ಲರನ್ನು ಸೇರಿಸಿ ಅದರಲ್ಲಿ ಜಾತಿ ಧರ್ಮ ಇಲ್ಲದೆ ನಡೆಯುವಂಥ ಕಾರ್ಯಕ್ರಮ
ಮತ್ತೆ ಒಟ್ಟಿಗೆ ಸೇರಿ ಆಡಿ ಮತ್ತೆ ಇದು ಮಾಡುವಂಥದ್ದು ಅಂತ ಒಳ್ಳೆ ಕಾರ್ಯಕ್ರಮ. ಅದರಿಂದ ನಾನು ಕೂಡ ಅದರಲ್ಲಿ ಇದ್ದೇನೆ, ನೀವು ಕೂಡ ಪುಸ್ತಕ ಬನ್ನಿ ಅಂತ, ಹಾಗೆ ನಾನು ಕೂಡ ಬಂದಿದ್ದೇನೆ. ಸ್ಥಾಪಕ ಸದಸ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸದಸ್ಯರಾದ ಪ್ರಶಾಂತ್ ಪೂಜಾರಿ ಬೊಳ್ಳಾಯಿ ಹಾಗೂ ಜಯಪ್ರಕಾಶ್ ರೈ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಬಳಿಕ ಸದಸ್ಯರಿಗೆ ವಿವಿಧ ಮನೋರಂಜನಾ ಆಟಗಳು ನಡೆದವು. ಸಮಾರೋಪ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಿಸಲಾಯಿತು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ. ಇದೇ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.